ಕಳೆದ ಹಲವು ದಿನಗಳಿಂದ ಮನೆಗೆ ಬಾರದೆ ನಾಪತ್ತೆಯಾಗಿದ್ದ ಮೂಡುಪೆರಾರದ ನಿತೇಶ್ ಬೇಲ್ಟಾಡ ಗೋವಾದಲ್ಲಿ ಪತ್ತೆಯಾಗಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ. ದಿಗಂತ್ ಪತ್ತೆಯಾದ ಬೆನ್ನಲ್ಲೇ ನಿತೇಶ್ ಬೇಲ್ಟಾಡ ಕೂಡ ಪತ್ತೆಯಾಗಿದ್ದಾನೆ. ಈ ಮೂಲಕ ಎರಡು ನಾಪತ್ತೆ ಪ್ರಕರಣಗಳು ಸುಖಾಂತ್ಯಗೊಂಡಿವೆ. ಮೂಡುಪೆರಾರದ ನಿತೇಶ್ ನಾಪತ್ತೆಗೆ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಬಜ್ಪೆ ಮೂಡುಪೆರಾರ ಗ್ರಾಮದ ಅರಕೆಪದವು ನಿವಾಸಿ ನೀರು ಮಾರ್ಗದ ಪ್ಯಾರಾಮೆಡಿಕಲ್ ಕಾಲೇಜೊಂದರ ವಿದ್ಯಾರ್ಥಿಯಾಗಿರುವ 19 ವರ್ಷದ ನಿತೇಶ್ ಬೇಲ್ಟಾಡ ಫೆಬ್ರವರಿ 13ರಂದು ನಾಪತ್ತೆಯಾಗಿದ್ದು ಆತ ಎಲ್ಲಿಗೆ ಹೋಗಿದ್ದಾನೆ ಎನ್ನುವ ಸುಳಿವು ಸಿಕ್ಕಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರು ವಿಶೇಷ ತಂಡ ರಚಿಸಿ ನಾಪತ್ತೆಯಾಗಿರುವ ವಿದ್ಯಾರ್ಥಿಯನ್ನ ಪತ್ತೆ ಮಾಡುವಂತೆ ನಗರ ಪೊಲೀಸ್ ಆಯುಕ್ತರಿಗೆ ನಿರ್ದೇಶನ ನೀಡಿದ್ದರು. ದಿಗಂತ್ ಎನ್ನುವ ಯುವಕ ನಾಪತ್ತೆ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿ ಇದೀಗ ಆತ ಪತ್ತೆಯಾಗಿರುವ ಬೆನ್ನಲ್ಲೇ ನಿತೇಶ್ ಪತ್ತೆಗೆ ವ್ಯಾಪಕ ಆಗ್ರಹ ಕೇಳಿಬಂದಿತ್ತು. ಇದೀಗ ನಿತೇಶ್ ಕೂಡ ಪತ್ತೆಯಾಗಿದ್ದಾನೆ.